ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಾರನ್ಸ್, ಆ ಡೈಲಿ ಬ್ರೆಡ್ ಆ್ಯಂಡ್ ಆ ಡೈಲಿ ಫುಡ್. ಲಲಿತಾ ಜ್ಯುವೆಲರಿ, ಹಾಗೆಯೇ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸೊ ಪ್ರತಿನಿತ್ಯವೂ ರುಚಿ ರುಚಿಯಾದಂಥ ಬಿಸಿ ಬಿಸಿಯಾದಂಥ ಖಾದ್ಯಗಳು, ಅದರಲ್ಲೂ ಕೂಡ ಈಗ ಮಳೆಗಾಲ ಅಂದಾಕ್ಷಣ ಏನಾದರೂ ಬಿಸಿ ಬಿಸಿಯಾಗಿ ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂತ ಹೇಳಿದರೆ ಹೊರಗಡೆ ಮಳೆ ಬರ್ತಾ ಇರುವಾಗ, ಒಳಗೆ ಚಳಿ ಚಳಿ ಆಗುವಾಗ ಏನಾದರೂ ಬಿಸಿ ಬಿಸಿ ತುಂಬ ಖುಷಿ ಅನಿಸುತ್ತೆ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಅಂಥದ್ದೇ ರುಚಿಕರವಾದಂಥ ಖಾದ್ಯ, ಸ್ವಾದಿಷ್ಟಭರಿತವಾದಂಥ ಖಾದ್ಯವನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ದಿವ್ಯಾ ಶೆಟ್ಟಿಯವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಸೊ ಮಳೆಗಾಲ ಶುರು ಆಯಿತು ಅಂತ ಹೇಳಿದ್ರೆ ಏನಾದರೂ ಫ್ರೈಡ್ ಐಟಮ್ ಅಥವಾ ಏನಾದರೂ ಬಿಸಿ ಬಿಸಿ ಸೂಪ್ ಇಂಥದ್ದೆಲ್ಲ ತುಂಬ ಖುಷಿ ಅನಿಸುತ್ತೆ. ಸೊ ನೀವಿವತ್ತು ಯಾವಾಗಲೂ ಬರುವಾಗ ನೀವು ಇನೋವೇಟಿವ್ ರೆಸಿಪಿ ಇರುತ್ತೆ. ಹೌದೌದು. ಇವತ್ತು ಯಾವ ರುಚಿಕರವಾದಂಥ ಖಾದ್ಯ ನಮಗೆ ಹೇಳ್ಕೊಡ್ತಿದ್ದೀರಿ? ಇವತ್ತು ಸಹ ಹಾಗೆ ನೀವು ಹೇಳಿದ ಹಾಗೆ ಮಳೆಗಾಲ, ಮಕ್ಕಳು ಸ್ಕೂಲಿಂದ ಬರೋ ಟೈಮು, ಮತ್ತು ಮನೇಲಿ ಹಸ್ಬೆಂಡ್ಸು ಪೇರೆಂಟ್ಸ್ ಎಲ್ಲ ಡ್ಯೂಟಿಯಾಗಿ ಮುಗಿಸಿ ಬರೋ ಟೈಮಿಗೆ ಒದ್ದೆಯಾಗಿ ಬರುವಾಗ ಅವ್ರಿಗೆ ಒಂಚೂರು ಬಿಸಿ ಬಿಸಿಯಾಗಿ ಸ್ಪೆಷಲ್ ಆಗಿ ಮಾಡಿಕೊಡ್ಬೇಕಂತೇಳಿ ಆಸೆ. ಹಾಗೆ ಇವತ್ತು ನಾರ್ಮಲಿ ಚಪಾತಿ ಹೇಗೂ ನಾವು ಮಾಡ್ತೀವಿ, ಅದನ್ನು ಮಕ್ಳಿಗೆ ತಿನ್ಸೋದು ಎಷ್ಟು ಕಷ್ಟ ಹೇಳಿ ನಿಮಗೂ ಗೊತ್ತಿರ್ಬೋದು, ವೀಕ್ಷಕರಿಗೆ ಗೊತ್ತು. ಆ ಚಪಾತಿಯನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಸಾಲೆ ಎಲ್ಲ ಹಾಕಿ ಅವರಿಗೊಂದು ಟೇಸ್ಟಿಯಾಗಿ ಮಾಡಿಕೊಡುವ ಅಂತ ಹೇಳಿ ಇವತ್ತೊಂದು ಹೊಸ ರೆಸಿಪಿಯನ್ನು ನಾನು ತಗೊಂಡು ಬಂದಿದ್ದೇನೆ. ಓಕೆ, ಇದು ಬ್ರೇಕ್ಫಾಸ್ಟ್ಗೂ ಆಗುತ್ತೆ. ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ಈವ್ನಿಂಗಿಗೆ ಸಹ ಆಗ್ತದೆ, ಟಿಫಿನ್ ಕ್ಯಾರಿಯರ್ಗೆ ಸಹ ರೆಡಿ ಮಾಡಿ ಕೊಡ್ಬೋದಾಗಿ. ಸರಿ, ಹಾಗಾದರೆ ನೆಕ್ಸ್ಟ್ ರೆಸಿಪಿ ಏನು ಅದು ಕೂಡ ನೋಡೋಣ. ಕಿಚನ್ ಹೋಗೋಣ ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ಈಗ ಏನೋ ಚಪಾತಿ ಥರ ಏನೋ ಮಸಾಲ ಪರೋಟ. ಹೌದು, ಹಾಗೆ ನಾವು ಸ್ಟಾರ್ಟ್ ಮಾಡುವಲ್ಲ? ಹೌದು. ಓಕೆ, ಈಗ ನೋಡಿ ನಾನೀಗೊಂದು 2-3 ಚಪಾತಿ ಆಗುವಷ್ಟು ನಾನು ರೆಡಿ ಮಾಡಿಕೊಂಡಿದ್ದೇನೆ. ಗೋಧಿ ಹಿಟ್ಟು ಮಾತ್ರ? ಗೋಧಿ ಹಿಟ್ಟು, ಗೋಧಿ ಮೈದಾ ಎರಡು ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಬೋದು, ಸ್ವಲ್ಪ ಕಲರ್ ಚೆನ್ನಾಗಿ ಬರ್ತದೆ. ಮೇನ್ ನಮಗೆ ಸಾಫ್ಟ್ ಆಗಿ ಬರಬೇಕು. ಇವಾಗ ಅದಕ್ಕೊಂದು ನಮ್ದೊಂದು ಸೀಕ್ರೆಟ್ ಇದೆ. ನಾವು ಚಪಾತಿ ಮಿಕ್ಸ್ ಮಾಡಬೇಕಾದ್ರೆ ಒಂದು ಹದ ಬಿಸಿ ನೀರು, ಜೋರು ಬಿಸಿ ಎಲ್ಲ ತಣ್ಣಲ್ಲ, ಇಲ್ವಾ ಮಕ್ಕಳಿಗೆ ಜಾಸ್ತಿ ಅಂತಂದರೆ ಹದ ಹಾಲು, ನಮ್ಮ ಬಿಸಿ ಮಾಡಿ ಸ್ವಲ್ಪ ತಣ್ಣಗಾಗಿರೋ ಹಾಲಲ್ಲಿ ನಾವು ಹಿಟ್ಟು ಮಿಕ್ಸ್ ಮಾಡಿದರೆ ಚಪಾತಿ ತುಂಬ ಸಾಫ್ಟ್ ಬರುತ್ತೆ. ಹಾಗಾಗಿ ನಾನಿವತ್ತು ಹಾಲು ಮಿಕ್ಸ್ ಮಾಡಿ ಇದು ರೆಡಿ ಮಾಡಿದ್ದೇನೆ. ಈಗ ನಾವು ರೆಡಿ ಮಾಡ್ಕೊಳ್ಳುವ. ಬಟ್ ಅಂಟು ಹೆಚ್ಚೊತ್ತು ಇಟ್ಕೊಳಕ್ಕಾಗಲ್ಲ ಹಾಲು ಹಾಕಿದ್ರೆ? ಇಲ್ಲ, ಇಟ್ಕೊಳ್ಬೋದು. 20 to 30 ಮಿನಿಟ್ ನಾವು ಇಟ್ಕೊಳ್ಬೋದು. ಅಷ್ಟರೊಳಗೆ ನಾವು ಪ್ರಿಪೇರ್ ಮಾಡ್ತೀವಲ್ಲ, ಹಾಗೆ ನಾವು ನೀರು ಹಾಕಿದ್ರು ಇದು ಮಾಡ್ಬೋದು. ಎಷ್ಟೇ ನಾವು ನೀರು ಹಾಕಿದ್ರು ಸಂಜೆ ತನಕ ಇಟ್ಟರೆ ಹಿಟ್ಟು ಗಟ್ಟಿ ಆಗ್ತದೆ. ನಾವು ಬೇಗ ಅರ್ಧ ಗಂಟೆ ಒಳಗೆ ಮಾಡ್ಕೊಳ್ಬೇಕು. ನಾವೀಗ ರೆಡಿ ಮಾಡ್ಕೊಳ್ಳುವ. ಓಕೆ, ಅದಕ್ಕೆ ಚಪಾತಿ ಥರನೇ ನಾವು ಉಂಡೆ ಮಾಡ್ಕೊಳ್ಳುವ. ಸಾಧಾರಣ ಒಂದು ಸೈಜಿಗೆ ನಾವು ಫಸ್ಟಿಗೆ ಲಟ್ಟಿಸ್ಕೊಳ್ಬೇಕು. ಯೂಶುವಲ್ ಮಾಡೋದ್ರಲ್ಲಿ ಸ್ವಲ್ಪ ಡಿಫ್ರೆನ್ಸ್. ಇದಕ್ಕೆ ಈಗ ನೀವು ಈ ಪರಾಟ, ಮಸಾಲ ಪರಾಟ ಅಂತ ಹೇಳಿದ್ರಿ, ಇದಕ್ಕೇನು ನಂಚ್ಕೊಳ್ಳೋದಕ್ಕೇನು ಬೇಕಾಗಂತಿಲ್ಲ. ಕರ್ಡ್, ನಿಜವಾಗ್ಲೂ ಇದಕ್ಕೆ ಕಾಂಬಿನೇಷನ್ ಕರ್ಡ್ ಹಾಕಿ ಕೊಡ್ಬೋದು, ಇಲ್ಲದ್ರೆ ಮಕ್ಕಳಿಗೋಸ್ಕರ ಸಾಸ್ ಹಾಕಿ ಕೊಡ್ಬೋದು. ಹಾಗೆ ನಮಗೆ ಬೇರೆ ಇದಕ್ಕೆ ಗ್ರೇವಿ ಎಲ್ಲ ಬೇಕಂತಿಲ್ಲ. ಈ ಗ್ರೇವಿ ಎಲ್ಲ ಅಗತ್ಯ ಇಲ್ಲ. ಈ ಅರ್ಜೆಂಟ್ ಲಂಚ್ ಬಾಕ್ಸಿಗೆಲ್ಲ ಒಳ್ಳೇದಿದೆ. ಈಗ ನಮ್ಮ ಚಪಾತಿ ರೆಡಿಯಾಗಿದೆ. ನಾವೀಗ ಸ್ವಲ್ಪ ತುಪ್ಪವನ್ನು ಅದಕ್ಕೆ ಹಚ್ಕೊಳ್ಳುವ.
ಎಲ್ಲ ಕಡೆ ಸರಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಹಾಗೆ ಸ್ವಲ್ಪ ಯಾವುದಾದ್ರೂ ಮನೆಯಲ್ಲಿ ನಾವು ಸಾಧಾರಣ ಚಟ್ನಿ ಪುಡಿ ಎಲ್ಲ ಮಾಡಿಟ್ಟಿರ್ತೇವೆ. ಅಕಸ್ಮಾತ್ ಚಟ್ನಿ ಪುಡಿ ಇಲ್ಲ ಅಂತ ಹೇಳಿದ್ರು ನಮ್ಮ ಮಸಾಲ ಹುಡಿ ಯಾವ್ದಾದ್ರು ಇರ್ತದೆ ಅಥವಾ ನಮ್ಮ ಮೆಣಸಿನ ಹುಡಿ ಇರ್ತದೆ, ಯಾವುದು ಯೂಸ್ ಮಾಡ್ಕೊಳ್ಬೋದು. ನಾನಿವಾಗ ಚಟ್ನಿದ ಪೌಡ್ರ್ ಯೂಸ್ ಮಾಡಿದ್ದೀನಿ ಇದಕ್ಕೆ. ಸೊ ಅದನ್ನೆಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಈಗ. ಸೊ ಮಸಾಲೆ ಅಂತ ಹೇಳಿದ್ರೆ ನೀವೀಗ ಬೇಕಿದ್ರೆ ಈಗ ಚಟ್ನಿ ಪುಡಿ ಇಲ್ಲ, ಆಗ ನಾವು ಬೇರೆ ಪೌಡರ್ಸ್ ಅಂದ್ರೆ ಚಿಲ್ಲಿ ಪೌಡರ್ ಗರಂ ಮಸಾಲೆ ಯಾವುದು ಮಿಕ್ಸ್ ಮಾಡ್ಕೊಳ್ಬೋದು ನಾವು. ಈಗ ಈ ಚಟ್ನಿ ಪೌಡರ್ ಹೇಳುವಾಗ ಇದರಲ್ಲಿ ಎಲ್ಲ ಇರ್ತದೆ, ಎಲ್ಲ ಅಂಶನೂ ಇರ್ತದೆ ನಮ್ಮ. ಹಾಗೆ ಇದು ನನಗೆ ಅದು ಹಾಕ್ತಾ ಇದ್ದೀನಿ. ಈಸಿಯರ್ ವೇ ಅಷ್ಟೇ, ಈಸಿ ವೇ. ಹಾಂ, ಸ್ವಲ್ಪ ನಾನೀಗ ಸೋಂಪು ಹೇಳ್ತೇವೆ, ಬಡೆ ಸೊಪ್ಪು. ಇದೊಂಚೂರು ಒಳ್ಳೆ ಫ್ಲೇವರ್ ಕೊಡ್ತದೆ, ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಫ್ಲೇವರು ಕೊಡುತ್ತೆ, ಅಸಿಡಿಟಿಗೂ ಹೌದು, ಡೈಜೆಷನ್ ಒಳ್ಳೆದಿದೆ. ಹಾಗೆ ಇನ್ನೊಂದು ಡೈಜೆಷನಿಗೆ ಮತ್ತು ಫ್ಲೇವರಿಗೂ ನಾನು ಪುದೀನ ಯೂಸ್ ಮಾಡ್ತಾ ಇದ್ದೇನೆ. ಇದು ಆಪ್ಷನಲ್. ಪುದೀನ ಬದಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಬೋದು, ಇಲ್ಲ ಬೇರೆ ಸೊಪ್ಪುಗಳನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಪುದೀನ ಫ್ಲೇವರಿಗೆ ಚೂರು ಅಟ್ರಾಕ್ಟ್ ಆಗ್ತಾರೆ ಮಕ್ಕಳು. ಉಪ್ಪು ನಾವು ನೋಡ್ಕೊಂಡು ಹಾಕಬೇಕು, ಯಾಕಂದರೆ ನಾವು ಚಪಾತಿ ಹಿಟ್ಟಿಗೂ ಮಿಕ್ಸ್ ಮಾಡಿದ್ದೇವೆ, ಇಲ್ಲಿ ಇದಕ್ಕೆ ಚಟ್ನಿ ಪುಡಿಗೂ ಸೇರ್ತದೆ. ಬೇಕಾದರೆ ಆಪ್ಷನಲ್, ಅದು ಸಹ ಇರುತ್ತೆ. ಅಂದರೆ ಆಲ್ರೆಡಿ ಇರುತ್ತೆ, ಆದ್ರೆ ಒಂಚೂರು ಇದ್ರೊಟ್ಟಿಗೆ ನಮ್ಮ ಈ ಮಸಾಲ ಈ ಸೊಪ್ಪುದ ಒಟ್ಟಿಗೆ ಒಂಚೂರು ಮಿಕ್ಸ್ ಆಗಲಿಕ್ಕೆ ನಾನು ಸ್ವಲ್ಪ ಹಾಕಿದ್ದೇನೆ ಇವಾಗ. ಸೊ ಈಗ ಇದನ್ನು ಸ್ಟಫ್ ಮಾಡ್ಕೊಳ್ಬೇಕು. ಒಂದು ಸೈಡ್ ಚೂರು ಓಪನ್ ಮಾಡ್ಕೊಳ್ಳುವ ನಾವು. ಇದು ನಮ್ಮದು ಫೋಲ್ಡಿಂಗಿಗೆ ಈಸಿ ಆಗ್ತದೆ ಅಂತೇಳಿ. ಈಗೆಲ್ಲ ಒಳಗೆ ಸ್ಟಫ್ ಆಗಿದೆ. ಈಗ ಪುನಃ ನಾವಿದನ್ನು ಲಾಟಿಸ್ಕೊಳ್ಬೇಕು. ಮತ್ತೆ ಡೈರೆಕ್ಟ್ ತವಾಗೆ ಹಾಕೊಳ್ಳೋದು, ಕಾಯಿಸ್ಕೊಳ್ಳೋದು ಅಷ್ಟೇ. ತವ ಇಟ್ಬಿಡ್ತೀನಿ. ಹಾಂ, ನಾವಿಲ್ಲಿ ನಮ್ಮದು ಇಲ್ಲಿ ಚಪಾತಿ ರೆಡಿ ಆಗುವಾಗ ತವ ಬಿಸಿ ಆಗ್ತದೆ. ಈ ನಾವು ಒಳಗೆ ಸ್ಟಫ್ ಮಾಡಿದ ಮೇಲೆ ಸ್ವಲ್ಪ ಸಾಫ್ಟಾಗಿ ನಾವು ಲಾಡಿಸ್ಕೊಳ್ಬೇಕು. ಈ ಸ್ಟಫಿಂಗ್ ಯಾವುದು ಈ ಥರ ಹೊರಗೆ ಬರಬಾರ್ದು, ಅದು ಒಳಗೆ ಇದ್ದಷ್ಟು ಟೇಸ್ಟ್ ಜಾಸ್ತಿ. ಸೊ ಇದು ಬಹುಶಃ ಲೇಯರ್ ಆಗಿ ಬರುತ್ತಾ? ಡಬಲ್ ಲೇಯರ್ ಬರ್ತದೆ. ಓಕೆ, ಅಂದರೆ ನೀವು ಮಡ್ಚಿದ ರೀತಿಯಲ್ಲಿ. ಹೌದು, ಅದು ನೋಡುವಾಗ ಲೇಯರ್ ಇರುತ್ತೆ. ಅಂದರೆ ಏನೂ ಇಲ್ಲ, ಈ ಥರ ಮಾಡಿಕೊಂಡ್ರೆ ಅದು ಎಕ್ಸ್ಟ್ರಾ ಏನು ಬೇಕಾಗಂತ ಇಲ್ಲ, ಹಾಗೆ ರೋಲ್ ಮಾಡಿ ತಿನ್ಬೋದು. ಹೌದು, ಓಕೆ, ರೆಡಿಯಾಗಿದೆ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳುವ. ತುಪ್ಪ ಹಾಕಿದಷ್ಟು ಟೇಸ್ಟ್ ಜಾಸ್ತಿ. ನಮ್ಮ ಏನೂ ಇಲ್ಲ ಅಂದರೂ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಂತೂ ಆಪ್ಷನಲ್ ನಮಗೆ. ಮತ್ತು ಹಾಗೆ ತುಪ್ಪ ಅಕಸ್ಮಾತ್ ಎಮರ್ಜೆನ್ಸಿ ಇಲ್ಲ, ಈ ಡಯಟ್ ಅವರಿಗೆ ತುಪ್ಪ ಆಗೋದಿಲ್ಲ, ಹಾಗಿರುವಾಗ ನೀವು ಹೇಳಿದ ಹಾಗೆ ಸನ್ ಪ್ರೀಮಿಯಂ ಆಯಿಲ್ ಅಂತೂ ರೆಡಿ ಇರ್ತದೆ. ಹೌದು, ಕಾದಿದೆ. ಹೌದು, ಹಾಕೊಳ್ಳೋ. ಈಗ ಒಂದು ಸೈಡ್ ಅರ್ಧ ರೋಸ್ಟ್ ಆಗುವಾಗಲೇ ನಾವು ತಿರುಗಿಸಿ ಹಾಕಬೇಕು. ಸರಿ, ಹಾಂ, ತಿರುಗಿಸಿ. ಕಡೆ ನಾನು ಮ್ಯಾನೇಜ್ ಮಾಡ್ತೀನಿ. ಓಕೆ. ಇದು ಉಬ್ಬಿ ಬರೋದಿಲ್ಲ ಬಹುಶಃ? ಉಬ್ತದೆ. ಹೌದಾ? ಹಾಂ, ಒಳ್ಳೆ ಉಬ್ಬೋದಕ್ಕೆ ಶುರು ಆಯಿತು. ಹೌದು, ಯಾಕಂದರೆ ನೀವಾಗಲೇ ಹೇಳಿದಾಗೆ ನಾವು ಲೇಯರ್ ಮಾಡಿದ್ದೇವಲ್ಲ, ಅದು ಉಬ್ತದೆ. ಅದು ಪ್ಲೇನ್ ಮಾಡಿದ್ರು ಉಬ್ತದೆ. ಯಾಕಂದರೆ ನಾನು ಒಂದು ಹೇಳಿದ್ದೆಲ್ಲ ಸೀಕ್ರೆಟು, ಹದ ಬಿಸಿ ನೀರಿಲ್ಲದ್ರೆ ಹದ ಬಿಸಿ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಚಪಾತಿ ಫುಲ್ ಉಬ್ತದೆ, ತುಂಬ ಸಾಫ್ಟ್ ಇರ್ತದೆ ಅದು. ಸಾಕು ಅನ್ಸುತ್ತಲ್ಲ? ಸಾಕು, ತೆಗಿಲಿ. ಸೊ ತಿಕ್ಕಾಗಿ ಇದನ್ನ ಲಟ್ಟಿಸ್ಕೊಳ್ಬೇಕು, ತೆಳು ಮಾಡ್ಕೊಳ್ಬಾರ್ದು. ಆ ತೆಳು ಬೇಕಾದ್ರೆ ಅದು ಮಾಡ್ಕೊಳ್ಬೋದು. ಈಗ ನಾನು ಸ್ವಲ್ಪ ತಿಕ್ಕಿದ್ರೆ ಬೆಟರ್ ಅನ್ಸುತ್ತೆ. ಹೌದು. ಈಗ ನೀವು ಬರೀ ಪುದೀನ ಮಾತ್ರ ಹಾಕಿದ್ರಿ,
ಈ ಕ್ಯಾರೆಟ್ ತುರಿ ಇದನ್ನೆಲ್ಲ ಹಾಕಿ ನಮ್ಗೆ ಯಾವ್ದು ಬೇಕು, ನಾನು ಹಾಗೆ ಹೇಳಿದಾಗೆ ಕ್ಯಾರೆಟ್ ತುರಿ ಹಾಕೊಳ್ಬೋದು, ಕ್ಯಾಬೇಜ್ ನಾವು ತುರಿದು ಹಾಕೊಳ್ಬೋದು, ಮೂಲಂಗಿ ಹಾಕೊಳ್ಬೋದು. ಅದು ನಮ್ಮ ಟೇಸ್ಟ್ ಮೇಲೆ ಡಿಫ್ರೆಂಟ್ ಅದು. ಓಕೆ. ಫ್ಲೇಮ್ ಸ್ವಲ್ಪ ಇಟ್ಕೊಳ್ಳೋದಾ? ಸೊ ಈ ರೀತಿ ಇಷ್ಟು ತಿಕ್ಕಾಗಿದ್ರೆ ಒಂದು 2 ಇದ್ರೂ ಸಾಕಾಗುತ್ತೆ. ಹೌದು, ಹೊಟ್ಟೆ ಫುಲ್. ಮತ್ತು ಆಗಲೇ ಹೇಳಿದಾಗೆ ನಮಗೆ ಡಯಟ್ ಮಾಡೋರಿಗೆ ಅವರಿಗೆಲ್ಲ ಮೇಲಿಂದ ತುಪ್ಪ ಎಣ್ಣೆ ಹಾಕದಿದ್ರೂ ಆಗ್ತದೆ, ಯಾಕಂದರೆ ನಾವು ಒಳಗೆ ಸ್ಟಫಿಂಗ್ ಮಾಡಿರ್ತೇವೆ, ತುಪ್ಪ ಆಲ್ರೆಡಿ ಹಾಕಿರ್ತೇವೆ. ಹಾಗೂ 2 ಆಪ್ಷನಲ್ಲಿ ಇದೆ. ಮಕ್ಕಳಿಗಾದ್ರೆ ಸ್ವಲ್ಪ ಜಾಸ್ತಿ ಹಾಕಿ ಕೊಡ್ಬೋದು, ನಮಗೆಲ್ಲ ಆದರೆ ಚೂರು ಕಮ್ಮಿ. ಹಾಗೆ ಸೊ ಒಳಗೆ ಒಂದು ಲೇಯರ್ ಅಲ್ಲಿ ಇದೆ, ಹಾಗಾಗಿ ಅಷ್ಟೇ ಸಾಕಾಗುತ್ತೆ. ಹೊರಗಡೆಯಿಂದ ಡ್ರೈ ಮಾಡ್ಕೊಳ್ಬೋದು. ಸೊ ಬಿಸಿ ಬಿಸಿ ಮಸಾಲಾ ಪರೋಟ ರೆಡಿಯಾಗಿದೆ. ಇದಕ್ಕೆ ಪರೋಟ ಹೇಳಿ ಯಾಕೆ ನಾವು ಹೆಸರಿಟ್ಟಿದ್ದೇವೆ ಅಂದರೆ ಲೇಯರ್ ಬಂದಿದೆ, 2-3 ಲೇಯರ್ಸ್ ಇದ್ದ ತಕ್ಷಣ ನಮಗೆ ಅದು ಪರೋಟದ ಒಂದು ಇದು ಕೊಡ್ತದೆ. ಅಂಡ್ ಸ್ಟಫಿಂಗ್ ಯೂಶುವಲಿ ಆಲೂ ಪರೋಟ ಎಲ್ಲ ಆದ್ರೆ ಮಧ್ಯದಲ್ಲಿ ಎಲ್ಲ ಸ್ಟಫ್ ಮಾಡಿ. ಹೌದು, ಸಿಂಪಲ್ ಆಗಿ. ಆದರೆ ಅದರಲ್ಲಿ ಆಲೂ ಪರೋಟ ನಮಗೆ ಲೇಯರ್ ಬರೋದಿಲ್ಲ, ಅದು ಒಂದೇ ಲೆವೆಲ್ ಆಗಿರ್ತದೆ. ಇದರಲ್ಲಿ ನಮಗೆ 2-3 ಲೇಯರ್ ಬಂದಿದೆ. ಓಕೆ, ಸರ್ವಿಂಗ್ ಆಯ್ತಲ್ಲ? ಆಯ್ತು, ರೆಡಿ ಆಗಿದೆ. ಈಗ ನಮ್ಮ ಪರೋಟ ರೆಡಿಯಾಗಿದೆ. ಅದನ್ನೊಂದು ಅಲಂಕೃತವಾಗಿ ಇಟ್ಟುಕೊಟ್ರೆ ಇನ್ನೊಂದು ಅದಕ್ಕೊಂದು ಕಳೆ ಜಾಸ್ತಿ. ಹಾಗಾಗಿ ಮಳೆಗಾಲಕ್ಕೆ ಬಿಸಿ ಬಿಸಿಯಾದ ಮಸಾಲ ಪರೋಟ ರೆಡಿ. ಥ್ಯಾಂಕ್ ಯು ಸೋ ಮಚ್. ಇದು ಮಳೆಗಾಲ ಅಲ್ಲ, ಸೆಕೆಗಾಲ, ಯಾವ ಸೀಸನ್ ಅಲ್ಲೂ ಮಾಡ್ಕೊಳ್ಬಹುದು. ಹೌದು, ಆಕ್ಚುಲಿ ಹೇಳ್ಬೇಕು ಅಂದ್ರೆ ಜಟ್ಪಟ್ಟಾಗಿ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಟ್ರಾವೆಲಿಂಗ್. ಹೌದು, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಧನ್ಯವಾದ. ಸೊ ಬಿಸಿಯಾದಂಥ ಮಸಾಲ ಪರಾಠ ರೆಡಿ ಆಗಿದೆ. ಯೂಶಲಿ ಆಲೂ ಪರೋಟ ಇದನ್ನೆಲ್ಲ ನಾವು ತಿಂತೀವಿ, ಬಟ್ ಅದಕ್ಕೆಲ್ಲ ಮೊದಲೇ ಸ್ವಲ್ಪ ಪ್ರಿಪ್ರೇಷನ್ಸ್ ಅಗತ್ಯ. ಇದು ಜಟ್ಪಟ್ಟಾಗಿ ಚಪಾತಿ ಮಾಡುವಾಗ ಏನಾದರೂ ಗ್ರೇವಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಇದು ಬೆಸ್ಟ್ ಆಪ್ಷನ್. ಸೊ ಹೇಳುವಾಗ ಸ್ಪೆಷಲ್ ಆಗು ಕೂಡ ಇರುತ್ತೆ. ಸೊ ಯಾವ ರೀತಿ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮಸಾಲ ಪರಾಟ ತಯಾರಿಸೋ ವಿಧಾನ. ಮೊದಲು ಗೋಧಿ ಅಂಟನ್ನು ಲಟಿಸಿ ಮೇಲಿನಿಂದ ತುಪ್ಪವನ್ನು ಸವರಿಕೊಂಡು ಚಟ್ನಿ ಪುಡಿಯನ್ನು ಉದುರಿಸಿ ಅದರ ಮೇಲೆ ಸೋಂಪು, ಪುದೀನ ಸೊಪ್ಪು, ಚಿಟಿಕೆ ಉಪ್ಪು ಉದುರಿಸಿ ಲಟಿಸಿದ ಅಂಟಿನ ಕಾಲು ಭಾಗವನ್ನು ತುಂಡು ಮಾಡಿ ತ್ರಿಕೋಣಾಕಾರದಲ್ಲಿ ಮಡಚಿ ಮತ್ತೆ ಪುನಃ ಲಟಿಸಿಕೊಂಡು ಕಾದ ತವಾದ ಮೇಲೆ ಸ್ವಲ್ಪ ತುಪ್ಪ ಸವರಿ ಪರೋಟವನ್ನು ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಮಸಾಲ ಪರಾಟ ಸವಿಯಲು ಬಲು ಚೆನ್ನ. ಪರಾಠ ರೆಡಿ ಆಯಿತು. ನೆಕ್ಸ್ಟ್ ರೆಸಿಪಿ ಏನು ಗೊತ್ತಿಲ್ಲ. ಅದು ತಣ್ಣಗಾಗೋ ಮುಂಚೆ ಬೇಗ ಬ್ರೇಕ್ ತಗೊಂಡು ಆಮೇಲೆ ನೆಕ್ಸ್ಟ್ ಯಾವ ರೆಸಿಪಿ ಅಂತ ನೋಡೋಣ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಡಪ ಕನ್ನೂರು, ನಾರನ್ಸ ಡೈಲಿ ಬ್ರೆಡ್ ಅಂಡ್ ಡೈಲಿ ಫುಡ್, ಲಲಿತಾ ಜ್ಯುವೆಲ್ರಿ, ಹಾಗೆಯೇ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸೊ ಬಿಸಿ ಆದಂಥ ಪರೋಟ, ಅದರಲ್ಲೂ ಕೂಡ ಮಸಾಲ ಪರಾಟ ರೆಡಿಯಾಗಿದೆ. ನೆಕ್ಸ್ಟ್ ಯಾವ ರೆಸಿಪಿ? ಮಳೆಗಾಲಕ್ಕೆ ಸೂಕ್ತವಾಗಿರುವಂಥದ್ದು ಏನು ಗೊತ್ತಿಲ್ಲ. ಆಗಲೇ ಹೇಳುವಾಗ ಮಳೆಗಾಲಕ್ಕೆ ಆಗುವಂಥದ್ದು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಈಗ ಯಾವ ರೆಸಿಪಿ ಅಂತ ಹೇಳಿ. ಮೇಡಮ್, ಈಗ ಯಾವ ರೆಸಿಪಿ ಹೇಳ್ಕೊಡ್ತೀವಿ? ಇವಾಗ ಅದೇ ನೀವು ಈಗಲೇ ಹೇಳಿದ ಹಾಗೆ ಇದಂತೂ ಮಳೆಗಾಲಕ್ಕೆ ಸೂಕ್ತವಾದನೇ ಒಂದು ರೆಸಿಪಿ ಇದು. ಬಾಳೆಕಾಯಿಯಲ್ಲಿ ಒಂದು ಕಬಾಬ್, ಬಿಸಿ ಬಿಸಿಯಾದ ಕಬಾಬ್ ಮಾಡುವ ಈವ್ನಿಂಗ್ ಟೀ ಜೊತೆಗೆ ಒಂದು ಬಾಳೆಕಾಯಿ ಪೋಡಿ ಅಂತೂ ಸೂಪರ್. ಸೊ ಸುಕ್ಕ ಇನ್ನೂ ಸೂಪರ್. ಈಗ ಬಾಳೆಕಾಯಲ್ಲಿ ಕಬಾಬ್ ಮಾಡುವ. ಅದು ನಮ್ಮ ಈ ಹೊರಗಿನ ರಾಸಾಯನಿಕವಾದ ಪೌಡ್ರಿಂದಲ್ಲ, ಮಸಾಲೆ ನಾವೇ ಖುದ್ದು ತಯಾರಿಸಿ ಅದಕ್ಕೊಂದು ರುಚಿ ಕೊಡುವಂತಹ ಒಂದು ರೆಸಿಪಿಯನ್ನು ನಾನಿವತ್ತು ವೀಕ್ಷಕರಿಗೆ ತೋರಿಸ್ತಾ ಇದ್ದೇನೆ. ಮಳೆಗಾಲಕ್ಕೆ ಹೊರಗಡೆ ಹೋಗೋದಕ್ಕೆ ಮನಸ್ಸು ಬರಲ್ಲ. ಮನೆಯಲ್ಲೇ ಏನಿದೆ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಹೌದು, ಹಾಗಾದ್ರೆ ಸ್ಟಾರ್ಟ್ ಮಾಡುವ. ಹೌದು,
ಫಸ್ಟಿಗೆ ಈಗ ಬಾಳೆಕಾಯಿ ಅಂತ ಹೇಳುವಾಗ ಗೊತ್ತು ಬಾಳೆಕಾಯಿ ಬಗ್ಗೆ. ನಾವು ಸ್ವಲ್ಪ ಬಾಳೆಕಾಯಿನ ಕಟ್ ಮಾಡಿ ಒಂದು 10 ನಿಮಿಷ ನೀರಲ್ಲಿ ಹಾಕಿಡಬೇಕು. ಒಂದು ಅದರ ಕಲರ್ ಚೇಂಜ್ ಆಗೋದಿಲ್ಲ, ಮತ್ತೊಂದು ಸ್ವಲ್ಪ ಅದರಲ್ಲಿ ಮೇಣದ ಅಂಶ ಇರ್ತದೆ ಬಾಳೆಕಾಯಲ್ಲಿ, ಅದೆಲ್ಲ ಹೋಗ್ತದೆ ಅವಾಗ. ಈಗ ಇದನ್ನೆಲ್ಲ ನೀರಿಂದ ತಗೊಳ್ಳುವ, ನೀರಿನ ಅಂಶ ಇರಬಾರ್ದು, ಚೂರು ತೆಗೆದು ಬೌಲಿಗೆ ಹಾಕ್ಕೊಳ್ಳುವ. ನೀರಿನ ಅಂಶ ಎಲ್ಲ ತೆಗೆದುಕೊಳ್ಳುವ. ಈಗ ಸ್ವಲ್ಪ ಇದಕ್ಕೆ ನಾವು ಸ್ವಲ್ಪ ಸ್ಟಫ್ ಮಾಡಿ ಇಡುವ. ಫಸ್ಟಿಗೆ ಸ್ವಲ್ಪ ಮ್ಯಾರಿನೇಟ್ ಮಾಡಿ. ಹಾಂ, ಮ್ಯಾರಿನೇಟ್ ಇದು ಮೊದಲ ಹಂತದ ಮ್ಯಾರಿನೇಟ್. ಎರಡನೇ ಮಸಾಲವನ್ನು ನಾವೇ ರೆಡಿ ಮಾಡ್ಕೊಳ್ಳುವ. ಫಸ್ಟಿಗೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೇನೆ. ಓಕೆ. ಸೊ ಇದು ರಾನೇ ಅಲ್ವಾ? ಹಾಂ, ಹೌದು, ಬೇಯಿಸಿಲ್ಲ. ಯಾಕಂದ್ರೆ ಬಾಳೆಕಾಯಿ ಬೇಗ ಬೇಯ್ತದೆ, ನಮ್ಮ ಡೀಪ್ ಫ್ರೈ ಎಣ್ಣೆಯಲ್ಲಿ ಅದು ಬೇಯ್ತದೆ ಅದು. ಇದು ಡೀಪ್ ಫ್ರೈಡ್ ಐಟಮ್. ಹೌದು. ಹಾಗೆ ಸ್ವಲ್ಪ ಇದಕ್ಕೆ ಹಳದಿ ಹುಡಿಯನ್ನು ಮಿಕ್ಸ್ ಮಾಡ್ಕೊಳ್ಳುವ. ಸೊ ಅರಿಶಿನ ಪುಡಿ ಸಾಕು. ಹಾಂ, ಇದು ಹಾಗೆ ಸ್ವಲ್ಪ ಅದು ಉಪ್ಪೆಲ್ಲ ಎಳ್ಕೊಳ್ಳಿ. ಈಗ ನಾವೊಂದು ಚಿಕ್ಕ ಒಂದು ಮಿಕ್ಸಿ ಜಾರ್ ರೆಡಿ ಮಾಡ್ಕೊಳ್ಳುವ. ಸೊ ಮ್ಯಾರಿನೇಷನ್ಗೆ ಅದೆರಡು ಮಾತ್ರ. ಈಗ ನಾನೀಗ ಕೆಂಪು ಒಣಮೆಣಸು, ಉದ್ದ ಮೆಣಸು ಅಂತ ಹೇಳ್ತೇವೆ. ಇದೀಗ ನಾನೀಗ ಒಂದು ಬಾಳೆಕಾಯ್ದು ಮಾಡ್ತಾ ಇದ್ದೇನೆ. ಒಂದು ಬಾಳೆಕಾಯ್ದು ಮಸಾಲೆ ಇದಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಅದಕ್ಕೊಂದು ಒಂದು ಬಾಳೆಕಾಯಲ್ಲಿ ಇಷ್ಟು ಹೋಳಾಗಿದೆ. ಹೌದು, ಬಾಳೆ ಹಣ್ಣಾದ್ರೆ ನಮಗೆ ಸಣ್ಣ ಸೈಜ್ ಸಿಗ್ತದೆ, ಬಾಳೆಕಾಯಿ ದೊಡ್ಡ ಸೈಜ್. ಇದಿಡೀ ಒಂದು ಬಾಳೆಕಾಯಿ. ಹಾಗೆ ಇದಕ್ಕೆ 6ರಿಂದ 7 ಉದ್ದ ಮೆಣಸು ತಗೊಳ್ತಾ ಇದ್ದೇನೆ. ಇದೇನು ಫ್ರೈ ಮಾಡೋದು ಏನು ಬೇಡ, ಖಾಲಿ ನಮ್ಮ ಹಾಗೆ ರಾನೆ ತಗೊಂಡ್ರೆ ಆಯಿತು. ಸ್ವಲ್ಪ ನಮ್ಮ ಕೊತ್ತಂಬರಿ ಕಾಳು, ಧನಿಯಾ ಅದೊಂದು 1.5 ಸ್ಪೂನ್ ಹಾಕೊಳ್ಬೇಕು. ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನ್ ಸಾಕು. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು, ಯಾಕಂದರೆ ನಾವು ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೇವೆ. ಈ ಮಸಾಲೆ ಜೊತೆಗೆ ಒಂಚೂರು ಉಪ್ಪು ಬೇಕಾಗ್ತದೆ, ಯಾಕಂದರೆ ಅದು ಟೇಸ್ಟ್ ಬರೋದಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಈಗ ಮೇನ್ಲಿ ಇದಕ್ಕೆ ನಾನು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ಅದನ್ನೊಂದು 10 ನಿಮಿಷ ನೀರಲ್ಲಿ ನೆನೆಸಿಟ್ಕೊಳ್ಬೇಕು. ಇಟ್ಕೊಂಡು ಇದನ್ನೀಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಎಷ್ಟು ಬೇಕಾಗ್ತದೆ ಒಂದು ಪ್ರಮಾಣ ಅಷ್ಟು. ಇದೀಗ ಒಂದು 4 ಸ್ಪೂನ್ ಅಕ್ಕಿಯನ್ನು ತಗೊಂಡಿದ್ದೇನೆ. ನಮ್ಮ ಇದರ ಪ್ರಮಾಣ ಜಾಸ್ತಿ ಇದ್ದರೆ ಬಾಳೆಕಾಯಿದು ಸ್ವಲ್ಪ ಜಾಸ್ತಿ ತಗೊಂಡ್ರೆ ಆಯಿತು. ಮೆಣಸು ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕು. ಸೊ ಇದೆಲ್ಲ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಬೆಸ್ಟ್ ಅರುಣಾ ಮಸಾಲದವರ ಕಬಾಬ್ ಪೌಡರ್ ರೆಡಿ, ಎಮರ್ಜೆನ್ಸಿಗೆ ಮಾಡ್ಕೊಳ್ಬೋದು. ಇದಕ್ಕೀಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬುದಾ? ಸ್ವಲ್ಪ ಸಾಕು, ಪೇಸ್ಟ್ ಟೈಪ್ ಆಗಬೇಕು ನಮಗೆ. ಸ್ವಲ್ಪ ನೀರು ಸಾಕು, ನೋಡ್ಕೊಳ್ಳಿ. ಹಾಂ, ಸಾಕು. ಮತ್ತಿದು ಜಾಸ್ತಿ ಪೇಸ್ಟ್ ಆಗೋದು ಬೇಡ, ತರಿ ಆಗಬೇಕು. ಹೌದಾ? ಹಾಂ, ಸಾಕು, ಇಷ್ಟು ಸಾಕು. ನಮ್ಮ ಮಸಾಲ ರೆಡಿಯಾಗಿದೆ. ಇದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳುವ. ಈಗ ಮಸಾಲೆ ಹಾಕಿ ಮ್ಯಾರಿನೇಟ್ ಆಗೋದಕ್ಕೆ ಮತ್ತೆ ಪುನಃ ಬಿಡಬೇಕಾ? ಇಲ್ಲ, ಹಾಗೇನಿಲ್ಲ, ತಕ್ಷಣ ಮಾಡ್ಕೊಳ್ಬೋದು. ಹಾಂ, ಯಾಕಂದರೆ ನಾನು ಆಗಲೇ ಹೇಳಿದಾಗ ಬಾಳೆಕಾಯಿ ಬೇಗ ಬೇಯುವಂಥದ್ದು, ಅದು ಬೇಗ ಎಲ್ಲ ಮಸಾಲೆ ಹೇಳ್ಕೊಳ್ತದೆ. ಅಂದರೆ ಅರ್ಜೆಂಟಿಗೆ ಹಾಗೆ ಮ್ಯಾರಿನೇಟ್ ಮಾಡಿಟ್ರು ಇನ್ನೂ ಒಳ್ಳೆಯದು, ಸ್ವಲ್ಪ ಜಾಸ್ತಿ ಅದರ ಟೇಸ್ಟಿಂಗ್ ಬರ್ತದೆ. ಹಾಗಂತ ಟೈಮ್ ಇಲ್ಲ ಹೇಳಿ ಅರ್ಜೆಂಟಲ್ಲೂ ಮಾಡ್ಕೊಳ್ಬೋದು. ಈಗ ಸ್ವಲ್ಪ ಇದಕ್ಕೆ ಲಿಂಬೆಹಣ್ಣಿದ ರಸನ ಇದಕ್ಕೆ ಇನ್ನೂ ಸ್ವಲ್ಪ ಟೇಸ್ಟ್ ಕೊಡ್ತದೆ. ಆಯಿತು. ಈಗ ನಾನೀಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದಕ್ಕೆ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೇನೆ. ಯಾಕಂದರೆ ನಮಗೆ ಈ ಕೊತ್ತಂಬರಿ ಜೀರಿಗೆ ಸ್ವಲ್ಪ ಅದರದ್ದು ಗರ್ಗರಿಯಾಗಿ ಸಿಗಬೇಕು, ಅದಕ್ಕೋಸ್ಕರ ಇದು ಮಾಡ್ಕೊಂಡಿದ್ದೆ. ಅದೇ ನಮಗೆ ಬೆಳ್ಳುಳ್ಳಿ ಶುಂಠಿ ಆದರೆ ಸಿಕ್ಕಿದ್ರೆ ಮಕ್ಕಳು ತೆಗಿತಾರೆ ಬಾಯಿಂದ. ಅದನ್ನೊಂದು ನಾನು ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ, ಅದನ್ನೀಗ ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಇದು ಮಿಕ್ಸ್ ಮಾಡುವಾಗ ನಾವು ಎಣ್ಣೆನ ಇಟ್ಕೊಂಡು ಬಿಡುವ ಬಿಸಿ ಮಾಡಲಿಕ್ಕೆ.
ನಿಮ್ಗೆ ತಿಳಿದೆ ಹಾಗೆ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ನಮ್ಮ ಕಿಚನಲ್ಲೂ ನಮ್ಮ ಮನೆಯಲ್ಲೂ ಇರೋದು ಇದೇ ಸೇಮ್ ಆಯಿಲ್. ಯಾಕಂದರೆ ನಮ್ಮ ಸುತ್ತಮುತ್ತಲೆಲ್ಲ ಮಾರ್ಕೆಟಲ್ಲಿ ಸಿಗುವಂಥದ್ದು ಇದೇ ಜಾಸ್ತಿ ಆಯಿಲ್, ಜನಗಳಿಗೆ ಅದರ ಬಗ್ಗೆ ಚಿರಪರಿಚಿತ. ಹಾಗೇನೆ ನಮಗೆ ಹೆಲ್ತ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಹೆಚ್ಚಾಗಿ ಅದನ್ನು ಯೂಸ್ ಮಾಡ್ತಾರೆ. ಹೌದು. ಇದು ಮಧ್ಯಾಹ್ನದ ಊಟಕ್ಕೂ ಸರಿ ಊಟಕ್ಕೂ ಸರಿ ಹೋಗ್ತದೆ. ಸ್ವಲ್ಪ ನಾವು ಖಾರ ಹುಳಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಆಯ್ತು. ಈವ್ನಿಂಗ್ ಇದ್ದಕ್ಕಾದ್ರೆ ಮಕ್ಕಳಿಗಾದ್ರೆ ಚೂರು ಖಾರ ಕಮ್ಮಿ, ನಮಗೆ ಖಾರ ಇದ್ದಷ್ಟು ಸ್ನಾಕ್ಗೆ ಆದ್ರೆ ಸ್ವಲ್ಪ ಖಾರ ಮತ್ತೆ ಹುಳಿ ಕಮ್ಮಿ ಕಮ್ಮಿ ಕಮ್ಮಿ. ಹೌದು. ಊಟಕ್ಕಾದ್ರೆ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಈಗ ನಮ್ದು ಇದು ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ. ಈಗ ನಾವು ಸ್ವಲ್ಪ ಇದಕ್ಕೆ ಒಳ್ಳೆ ಫ್ಲೇವರ್ ಬರಲಿಕ್ಕೆ ಕರಿಬೇವಿನ ಸೊಪ್ಪು, ಒಗ್ಗರಣೆ ಸೊಪ್ಪು ಹೇಳ್ತೇವಲ್ಲ, ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೇನೆ. ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳುವ. ಅದೊಂದು ಕರಿಬೇವಿನ ಸೊಪ್ಪೊಂದು ಪರಿಮಳದ ಒಂದು ಇದೇ ಬೇರೆ. ಅದು ಹೀಗೆ ಖಾಲಿ ನಾವು ಹೀಗೆ ಹಾಕಿದ್ರು ಸ್ಮೆಲ್ಲು, ಎಣ್ಣೆಯಲ್ಲಿ ಬಿಟ್ಟರು ಸ್ಮೆಲ್ಲು, ಬೇಯಿಸಿದ್ರು ಸ್ಮೆಲ್. ಹಾಗೆ ಬರೀ ಪರಿಮಳಕ್ಕೇನೆ ಅಲ್ಲ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಂಬ ಒಳ್ಳೆಯದು. ಹಾಗೆ ನಾವು ಹಾಕೊಳ್ಳುವಲ್ಲ. ಸ್ವಲ್ಪ ಹೋಳು ಬೇಕಾದ್ರೆ ದೊಡ್ಡದು ಮಾಡ್ಕೊಂಡ್ರು ದೊಡ್ಡದಾದ ಸ್ವಲ್ಪ ಬೇಯಲಿಕ್ಕೆ ಟೈಮ್ ಬೇಕಾಗ್ತದೆ. ಅವಾಗ ನಮ್ದು ಇಲ್ಲಿ ಮಸಾಲ ಸ್ವಲ್ಪ ಜಾಸ್ತಿ ಬೇಯ್ತದೆ ಹೇಳಿ ಸಣ್ಣ ಸಣ್ಣ ಮಾಡ್ಕೊಂಡಿದ್ದೇವೆ ನಾವು. ಈಗ ನೀವು ರಾ ಹಾಕಿದಿರಿ, ಬೇಯಿಸಿದನ್ನ ಈ ತರ ನಾವು ಹೋಲ್ಡ್ ಮಾಡ್ಕೊಂಡು ಮಾಡಿದ್ರು ಆಗ್ತದೆ. ಅದು ನಾವು ಮಿಕ್ಸ್ ಮಾಡುವಾಗ ಅದೆಷ್ಟಂದ್ರೂ ಸಾಫ್ಟ್ ಆಗುತ್ತೆ ಅದು. ಹೌದು. ಆವಾಗ ಬಹುಶಃ ಈ ಮ್ಯಾರಿನೇಷನ್ ಸ್ವಲ್ಪ ತೆಳು ಮಾಡ್ಕೊಳ್ಬೇಕು. ಹೌದು. ಈ ಮತ್ತೆ ಈ ಬಾಳೆಕಾಯಿ ಸ್ವಲ್ಪ ಚೂರು ಬೆಂದು ಒಂಥರ ಪೇಸ್ಟ್ ಆಗೋದು ಜಾಸ್ತಿ. ಅದಕ್ಕೆ ಈ ಥರ ರಾ ಹಾಕಿದರೆ ನಮಗೆ ತುಂಬ ಒಳ್ಳೆಯದು. ಅದೇ ಹೇಳಿದ್ದು, ಹೇಳುವಾಗ ನಾನು ಬಾಳೆಕಾಯಿ ಸುಕ್ಕ ಮಾಡ್ತೀನಿ ಎಲ್ಲ ಹೇಳ್ತಾರೆ, ಆದ್ರೆ ಆ ಹದ ಬೇಯಿಸುವಂಥದ್ದು ಇರುತ್ತಲ್ಲ ಅದರಲ್ಲಿ ಡಿಪೆಂಡ್. ಆ ಹೋಳು ಸಿಗ್ಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿ ಆ ಹದದಲ್ಲಿ ಬೇಯಿಸಿಕೊಳ್ಬೇಕು. ಹೌದು. ಸೊ ನನ್ನಂತೂ ಫೇವ್ರೆಟ್ ಬಾಳೆಕಾಯಿ. ಐ ಲವ್ ಇಟ್. ಹಾಗೆ ಇದೊಂದು ಹೊಸ ಪ್ರಯೋಗ ಹಾಗಾಗಿ. ಹೌದು. ನೋಡಿ, ಎಲ್ಲಿ ಸಹ ನಮ್ಮ ಮಸಾಲೆ ಎಲ್ಲಿ ಬಿಡ್ತಾ ಇಲ್ಲ, ಎಲ್ಲ ಚೆನ್ನಾಗಿ ಸ್ಟಫ್ ಆಗಿದೆ. ಪ್ಯೂರ್ ವೆಜ್ನವರಿಗೆ ಇದು ತುಂಬ ಒಳ್ಳೆಯದು. ಕಬಾಬ್ ತಿಂದಾಗೆ ಆಗ್ತದೆ ಅದೇ ಟೇಸ್ಟ್. ರೆಡಿ ಆಗ್ತಾ ಇದೆ ಈಗ ಕಬಾಬು. ಓಕೆ, ಇನ್ನೊಂದು ನಿಮಿಷದಲ್ಲಿ ರೆಡಿ ಆಗ್ತದೆ. ಓಕೆ, ತೆಗಿವ ಈಗ ನಾವೀಗ. ಈಗ ನೋಡಿ, ನಮ್ಮ ಎಣ್ಣೆಯಲ್ಲಿ ಒಂಚೂರು ಸಹ ಮಸಾಲೆ ಉಳಿಲಿಲ್ಲ, ಅಷ್ಟು ಚೆನ್ನಾಗಿದು ಬೈಂಡಿಂಗ್ ಆಗಿದೆ, ಕರೆಕ್ಟ್ ಆಗಿದೆ. ಹೌದು. ಸೊ ಬಿಸಿ ಬಿಸಿಯಾದಂಥ ಬಾಳೆಕಾಯಿ ಕಬಾಬ್ ಹೌದು, ರೆಡಿ. ಹಾಗಾದರೆ ನಮ್ದೀಗ ಬಾಳೆಕಾಯಿ ಕಬಾಬ್ ರೆಡಿ ಆಗಿದೆ. ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಸರ್ವ್ ಮಾಡ್ಕೊಳ್ಳುವ. ಈಗ ಸ್ವಲ್ಪ ನಮಗೆ ಬೇಕಿದ್ದರೆ ಸ್ವಲ್ಪ ಲಿಂಬೆಹಣ್ಣು ರಸನ ಹಾಕ್ಕೊಳ್ಬೋದು ಮೇಲಿಂದ. ಈಗ ನಮ್ಮ ಬಿಸಿ ಬಿಸಿಯಾದ ಬಾಳೆಕಾಯಿ ಕಬಾಬ್ ರೆಡಿಯಾಗಿದೆ. ಟೇಸ್ಟ್ ಮಾಡಿ ವೀಕ್ಷಕರಿಗೂ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಇನ್ನೊಂದು ಏನು ಗೊತ್ತಾ, ಈ ನಾನ್ ವೆಜಿಟೇರಿಯನ್ಸ್ನ ಇದರಲ್ಲಿ ಫೂಲ್ ಮಾಡ್ಬೋದು. ಹೌದು. ಫಸ್ಟ್ ಹೀಗೆ ಕೊಟ್ಟು ಕಬಾಬ್ ಮಾಡಿದ್ದೀನಿ ತಗೊಳ್ಳಿ ಅಂತ ಹೇಳ್ಬೋದು. ಹೌದು. ಕಬಾಬ್ ಚಿಕನ್ ಅಂದ ತಕ್ಷಣ ಎಲ್ಲ ಒಂದೇ ಸಾರಿ ಹಾಕಿದ್ರೆ, ಸೊ ಅದರಲ್ಲೂ ಕೂಡ ಇದು ಹಾಗೆ ಬರೀ ಬೋನ್ಲೆಸ್ ಪೀಸ್ ತರನೇ ಕಾಣ್ತಾ ಇದೆ. ಹೌದು. ಬಟ್ ಇದು ಸರ್ಪ್ರೈಸ್ ಆಗಿ ತಿನ್ನುವಾಗ ಗೊತ್ತಾಗುತ್ತೆ ಇದು ಬಾಳೆಕಾಯಿ ಕಬಾಬ್ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ವೆರಿ ನೈಸ್, ಥ್ಯಾಂಕ್ ಯು. ಬಿಸಿ ಬಿಸಿಯಾದಂಥ ಬಾಳೆಕಾಯಿ ಕಬಾಬ್, ಚಿಕನ್ ಕಬಾಬ್ ಅಲ್ಲ, ಬಾಳೆಕಾಯಿ ಕಬಾಬ್ ರೆಡಿಯಾಗಿದೆ. ಹೇಗೆ ತಯಾರಿಸೋದು ತಮ್ಮೆ ನೋಡಿ. ಬಾಳೆಕಾಯಿ ಕಬಾಬ್ ತಯಾರಿಸುವ ವಿಧಾನ: ಬಾಳೆಕಾಯಿಯನ್ನು ಹೋಳುಗಳಾಗಿ ಮಾಡಿ ನೀರಿನಲ್ಲಿ ನೆನೆಸಿಡಿ. ನೀರನ್ನು ಸೋಸಿ ತೆಗೆದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಿಶಿನ ಪುಡಿ ಹಾಕಿ ಬೆರೆಸಿಡಿ. ಇನ್ನೊಂದೆಡೆ ಒಣಮೆಣಸಿಗೆ, ಧನಿಯಾ,
ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ನೆನೆಸಿದ ಬೆಳತಿಗೆ ಅಕ್ಕಿ, ಸ್ವಲ್ಪ ನೀರು ಸೇರಿಸಿ ರುಬ್ಬಿಕೊಳ್ಳಿ. ರುಬ್ಬಿದ ಮಸಾಲೆಯನ್ನ ಬಾಳೆಕಾಯಿಗೆ ಹಾಕಿ ನಿಂಬೆ ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಂದೊಂದಾಗಿ ಹಾಕಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ರುಚಿಕರವಾದ ಬಿಸಿ ಬಿಸಿ ಬಾಳೆಕಾಯಿ ಕಬಾಬ್ ಸವಿಯಲು ಬಲು ಚೆನ್ನ. ಎಸ್ ಮೇಡಮ್, ಸೊ ಕಬಾಬ್ ರೆಡಿ ಇದೆ. ಇದು ಫುಲ್ ಮೀಲ್ ಥರ ಇದೆ ಅಲ್ವಾ? ಒನ್ ಫುಲ್ ಮೀಲ್. ಹೌದು. ಸೂಪರ್. ಇದಕ್ಕಂತೂ ಏನು ಗ್ರೇವಿ ಬೇಕಾಗಿಲ್ಲ. ಹಾಗಾಗಿ ಇಲ್ದಿದ್ರೆ ನಾವು ರೆಸ್ಟೋರೆಂಟಲ್ಲೆಲ್ಲ ಆರ್ಡರ್ ಮಾಡಿದಾಗೆ ಒಂದು ಪರಾಠ, ಒಂದು ಗ್ರೇವಿ ಮತ್ತೊಂದು ಕಬಾಬ್ ಸ್ಟಾರ್ಟರ್ಸ್ ಆಗಿದೆ. ಹೌದು. ನಾನೊಂದು ಜ್ಯೂಸ್ ಮಾಡಿ ಕೊಟ್ಟರೆ ಒಂದು ಮಧ್ಯಾಹ್ನದ ಸ್ಪೆಷಲ್ ಲಂಚ್ ಆಗ್ತಿತ್ತು. ಎಸ್, ಸೊ ಪರವಾಗಿಲ್ಲ. ಈಗ ಮಳೆಗೆ ಜ್ಯೂಸ್ ಬೇಕು ಅಂತ ಇಲ್ಲ, ಬಿಸಿ ಬಿಸಿ ಆಗಿದ್ರೆ ಸಾಕು. ಹೌದು. ಸೊ ಹಾಗಾದ್ರೆ ಫಸ್ಟ್ ಇದನ್ನ ಟೇಸ್ಟ್ ಮಾಡೋಣ. ಸ್ಟಾರ್ಟರ್ಸ್ ನಾವು ಆಮೇಲೆ ನೋಡೋಣ. ಹೌದು, ಅದನ್ನ ಟೇಸ್ಟ್ ನೋಡಿ. ತಗೊಳ್ಳಿ. ನೀವು ನೋಡಿ, ಲೇಯರ್ ಬಂದಿದೆ ಅಲ್ವಾ? 4 ಲೇಯರ್ ಬರ್ತದೆ ಇದರಲ್ಲಿ. ಪರ್ಫೆಕ್ಟ್. ಆ ಲೇಯರ್ಸ್ ಹಾಗೆ ಕಾಣ್ತಾ ಇದೆ. ಹೌದು, ಸೂಪರ್. ತುಂಬ ಚೆನ್ನಾಗಿದೆ. ಬಿಸಿ ಬಿಸಿ ನೀವು ಹಾಗೆ ಮಾಡಿ ಕೊಡ್ತಾ ಇದ್ರೆ 1, 2, 3 ಅಂತ ಹೋಗ್ತಾ ಇರುತ್ತೆ. ಚೆನ್ನಾಗಿ ತಿನ್ಬೋದು. ಹೌದು, ತುಂಬ ಚೆನ್ನಾಗಿದೆ. ವೆರಿ ಟೇಸ್ಟಿ. ಸೊ ಕಬಾಬ್ ನೋಡೋಣ. ಅದು ನಿಮ್ಮ ಫೇವ್ರೇಟ್. ಪಲ್ಯ ಫೇವ್ರೇಟ್, ಕಬಾಬಲ್ಲಿ ಹೇಗಾಗುತ್ತೆ ನೋಡಬೇಕು. ಆಸಮ್. ಹುಳಿ ಬೇಕಿದ್ರೆ ಇನ್ನೂ ಸ್ವಲ್ಪ ಹಾಕೊಳ್ಬೋದು. ಹೌದು, ಅದು ಈವ್ನಿಂಗ್ ಸ್ನ್ಯಾಕ್ ಆಗಿದ್ರು ತೊಂದರೆ ಇಲ್ಲ, ಸ್ವಲ್ಪ ಹುಳಿ ಬೇಕಾಗುತ್ತೆ. ಹೌದು, ಟೇಸ್ಟ್ ಅಂತೂ ಸೂಪರ್. ಊಟಕ್ಕೆ ಬೆಸ್ಟ್. ಹೌದು, ತುಂಬ ಚೆನ್ನಾಗಿದೆ. ವೆರಿ ವೆರಿ ಟೇಸ್ಟಿ. ಆ್ಯಂಡ್ ಅದು ನೀವು ಅದನ್ನು ಟೇಸ್ಟ್ ನೋಡ್ತಾ ಇರುವಾಗ ಫಸ್ಟ್ ಗ್ರಹಿಸಬೇಕು ಯಾವುದರಿಂದ ಮಾಡಿದ್ದು ಅಂತೇಳಿ. ಹೌದು, ಫಸ್ಟಿಗೆ ಬಾಳೆಕಾಯ್ದು ಟೇಸ್ಟ್ ಸಿಗೋದಿಲ್ಲ. ಹೌದು, ತುಂಬ ಚೆನ್ನಾಗಿದೆ. ವೆರಿ ಟೇಸ್ಟಿ. ನೀವಿಷ್ಟು ಹೇಳಿದ್ಮೇಲೆ ವೀಕ್ಷಕರು ಖಂಡಿತ ಇದನ್ನು ಟ್ರೈ ಮಾಡ್ತಾರೆ. ನಾನು ಟ್ರೈ ಮಾಡ್ತೀನಿ ಫಸ್ಟ್. ತುಂಬ ಚೆನ್ನಾಗಿದೆ. ವೆರಿ ಟೇಸ್ಟಿ. ಸೊ ವೆರಿ ಟೇಸ್ಟಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಸೊ ನನಗಂತೂ ತುಂಬ ಹಿಡಿಸ್ತು 2 ರೆಸಿಪಿ ಕೂಡ. ಯಾಕೆಂತ ಹೇಳಿದ್ರೆ ಬೆಳಗಿನ ಒಂದು ಬ್ರೇಕ್ಫಾಸ್ಟ್ ಟೆನ್ಷನ್ನು ಮುಗೀತು. ಇದು ಊಟಕ್ಕೆ ಏನೂ ಇಲ್ಲ ಅಂತ ಹೇಳಿದ್ರೆ ಹಾಗೆ ಯಾವಾಗಲೂ ಸುಕ್ಕ ಎಲ್ಲ ಸ್ವಲ್ಪ ಕೆಲಸ ಜಾಸ್ತಿ. ಇದು ಈಸಿಯಾಗಿ ಹೋಗುತ್ತೆ. ಹೌದೌದು, ತುಂಬ ಚೆನ್ನಾಗಿದೆ. ವೆರಿ ನೈಸ್ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸನ್ ಪ್ರೀಮಿಯಂ ಇವರ ವತಿಯಿಂದ ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚನ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಇದಂತೂ ತಿಂತಾ ಇದ್ರೆ ತಿನ್ಸುತ್ತೆ. ತುಂಬ ಚೆನ್ನಾಗಾಗಿದೆ. ವೆರಿ ವೆರಿ ಟೇಸ್ಟಿ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಲೇಬೇಕು. ಊಟಕ್ಕೂ ಸೈ, ಸಂಜೆ ಟೀ ಟೈಮ್ಗೂ ಸೈ. ಸೂಪರ್ ಆಗಿದೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.